ಉಳಿಯಪಾವೂರು ಅಕ್ರಮ ಮರಳುಗಾರಿಕೆಯನ್ನು ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕೆಥೋಲಿಕ್ ಸಭಾ, ICYM, YCS, ಮದರ್ ತೆರೇಸಾ ವಿಚಾರ ವೇದಿಕೆಯ ಜೊತೆಗೆ ಸಮಾನ ಮನಸ್ಕ ಸಂಘಟನೆಗಳ ಪ್ರಮುಖರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗ ನಡೆದಿರುವಂತಹ ಒಂದು ಪ್ರತಿಭಟನೆ ಸ್ಥಳೀಯ ಅಧಿಕಾರಿಗಳ ಒಂದು ಒಪ್ಪಿಗೆಯನ್ನು ಪಡೆದು ಅಕ್ರಮ ಮರಳು ದಂಧೆಯ ವಿರುದ್ಧ ಜಾಗೃತಿ ಮೂಡಿಸುವಂತಹ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮಂಗಳೂರಿನ ಕೆಥೋಲಿಕ್ ಸಭಾದ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜಾ, ಮಾಜಿ ಅಧ್ಯಕ್ಷರಾದ ಸ್ಟ್ಯಾನಿಲೋವೋ ಮತ್ತು ಡಾಲ್ಫಿ ಡಿಕೋಸ್ತಾ, ಫರಂಗಿಪೇಟೆ ಚರ್ಚಿನ ಪ್ಯಾರಿಷ್ ಪಾದ್ರಿಗಳಾದ ಫಾದರ್ ಮನೋಹರ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ಈ ಒಂದು ಪ್ರತಿಭಟನೆಯನ್ನು ಬೆಂಬಲಿಸಿದ್ದಾರೆ. ಏನು ಅಕ್ರಮ ಮರಳುಗಾರಿಕೆ ವಿಚಾರವನ್ನು ಪ್ರಸ್ತಾಪಿಸಿದ CPIM ಕರ್ನಾಟಕ ಪಕ್ಷದ ಪ್ರಮುಖರಾಗಿರುವ ಮುನೀರ್ ಕಾಟಿಪಳ್ಳ ಅವರು ಭೂವಿಜ್ಞಾನ ಮತ್ತು ಗಣಿ ಇಲಾಖೆ ಮತ್ತು ಸ್ಥಳೀಯ ಪೊಲೀಸರು ಅಕ್ರಮ ಚಟುವಟಿಕೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿದ್ರು. ಅಧಿಕಾರಿಗಳು ಮರಳು ಸಾಗಾಣೆ ವಾಹನಗಳಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ, ಕಾರ್ಯಾಚರಣೆಗೆ ಕಣ್ಣು ಮುಚ್ಚಿ ಮಾಸಿಕ ಲಂಚವನ್ನ ಪಡಿತಾ ಇದ್ದಾರೆ ಅಂತ ಆರೋಪಿಸಿದ್ರು. ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳು ಕೂಡ ಈ ಒಂದು ಅಕ್ರಮ ಮಾಫಿಯಾಗಳಿಗೆ ಬೆಂಬಲವನ್ನ ನೀಡ್ತಾ ಇದೆ ಅಂತ ಮುನೀರ್ ಕಾಟಿಪಳ್ಳ ತಮ್ಮ ಪ್ರತಿಭಟನಾ ಭಾಷಣದಲ್ಲಿ ಹೇಳಿದರು. ಯಾಕಂದ್ರೆ ದೈಜ್ವಲ್ಡ್ ಮಾಧ್ಯಮ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿದ್ರೂ ಕೂಡ ಪಾವೂರು ಉಳಿಯ ನಿವಾಸಿಗಳಿಂದ ಹಲವಾರು ಪ್ರತಿಭಟನೆಗಳು ನಡೆದರೂ ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಸೊ ಇಲ್ಲಿ ಅಕ್ರಮ ದಂಧೆಕೋರರ ಜೊತೆ ಪೊಲೀಸರು ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಶಾಮೀಲಾಗಿದೆ. ಹೀಗಾಗಿ ಈ ಒಂದು ಅಕ್ರಮ ಮರಳುಗಾರಿಕೆಯನ್ನು ಮಟ್ಟ ಹಾಕುವಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ ಅಂತ ತಿಳಿಸಿದ್ರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಯ್ ಕ್ಯಾಸ್ಟುಲಿನ್ ಅವರು ಸ್ಥಳೀಯ ಅಧಿಕಾರಿಗಳೊಂದಿಗೆ ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸಿದರು. ನಾವು ಆಡಳಿತದ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿದ್ದೇವೆ. ಈ ಅಕ್ರಮ ಮರಳುಗಾರಿಕೆಯನ್ನು ಬಯಲಿಗೆಳೆಯುವ ನಮ್ಮ ಎಲ್ಲ ಪ್ರಯತ್ನವನ್ನು ಜಿಲ್ಲಾಧಿಕಾರಿಗಳು ಮತ್ತು ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷಿಸ್ತಾ ಇದ್ದಾರೆ. ಇದು ಇಡೀ ದ್ವೀಪದ ನಾಶದಲ್ಲಿ ಅವರ ಕೈವಾಡವನ್ನು ಸೂಚಿಸ್ತಾ ಇದೆ. ಇದನ್ನು ಮಟ್ಟ ಹಾಕದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಕೂಡ ನೀಡಿದರು. ಹೊಯ್ಗೆ ಹಾಗೂ 62ನೇ ತೋಕೂರು ಮರವೂರು ಜನರಿಗೆ ಆಗುವ ಅನ್ಯಾಯದ ವಿರುದ್ಧ ಅವರ ರಕ್ಷಣೆಗೋಸ್ಕರ ಈ ಪ್ರತಿಭಟನೆಯನ್ನು ಆಯೋಜಿಸಿರುತ್ತೇವೆ. ಜಿಲ್ಲಾಡಳಿತ ಅಕ್ರಮ ಮರಳುಗಳಿಗೆ ತಡೆಗಟ್ಟಲು ಸಂಪೂರ್ಣ ವಿಫಲವಾಗಿದೆ. ಮೈನ್ಸ್ ಆ್ಯಂಡ್ ಜಿಯೋಲಜಿಸ್ಟ್ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಸರ್ಕಾರಕ್ಕೆ ಹಲವಾರು ಸಾರಿ ಮನವಿ ಸಲ್ಲಿಸಿದ್ರು, ಜಿಲ್ಲಾಡಳಿತಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು, ಯಾವುದೇ ಫಲಕಾರಿಯಾಗಲಿಲ್ಲ. ಆದುದರಿಂದ ಇವತ್ತು ಈ ಜನರ ಸಮಸ್ಯೆಗೆ ಸ್ಪಂದನೆ ಮಾಡಲು ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶ್ ರಿಜಿಸ್ಟರ್ ಹಾಗೂ ICYM ಶ್ರೀ ಸಂಘಟನ್ ಹಾಗೂ ಮಂಗಳೂರು ಧರ್ಮ ಪ್ರಾಂತ್ಯದ ಎಲ್ಲ ಆಯೋಗಗಳು, ಮದರ್ ತೆರೇಸಾ ವಿಚಾರ ವೇದಿಕೆ, ಸಾಮರಸ್ಯ ಮಂಗಳೂರು, DYFI ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘ, CITU ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, CPIM ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ, ಸಮಾನ ಮನಸ್ಕ ಎಲ್ಲ ಸಂಘಟನೆಗಳು ರಚನಾ, ಫೋಕಸ್ ಹಾಗೂ ಹಲವಾರು ಸಂಘಟನೆಗಳೊಂದಿಗೆ ಅವರ ಸಹಭಾಗಿತ್ವದೊಂದಿಗೆ ಈ ಪ್ರತಿಭಟನೆಯನ್ನು ಆಯೋಜಿಸಿರುತ್ತೇವೆ. ಈ ಪ್ರತಿಭಟನೆಗೆ ಕೈ ಜೋಡಿಸಲು ಎಲ್ಲ ಸಂಘಟನೆಗಳಿಗೆ ನಾನು ಒಂದೇ ಮಾತಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೆಲ್ಲರ ಆತ್ಮೀಯರು ವಿಧಾನ ಪರಿಷತ್ತಿನ ಸದಸ್ಯರಾದ ಐವನ್ ಡಿಸೋಜರವರು ಬರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸುತ್ತೇನೆ. ಇವತ್ತು ನಮ್ಮ ಮನವಿ ಸ್ವೀಕಾರ ಮಾಡಲು ಹಾಗೂ ನಮ್ಮ ಅಳುಗಳನ್ನು ಕೇಳಲು ಮಂಗಳೂರಿನ ಶಾಸಕರು ವಿಧಾನ ಪರಿಷತ್ತಿನ ಅಧ್ಯಕ್ಷರಾದ UT ಖಾದರ್ ಅವರು ಬರಬೇಕಿತ್ತು. ರಾಣಿಪುರ, ಉಳ್ಳಾಲ, ಹೊಯ್ಗೆ, 62ನೇ ತೋಕೂರು ಈ ಪ್ರದೇಶದ ಕುದುರುಗಳಲ್ಲಿ ವಾಸುತ್ತಿರುವ, ಒಂದು ದಿವಸ ಕೂಲಿ ಕೆಲಸಕ್ಕೆ ಹೋಗದಿದ್ದಲ್ಲಿ ಹೊಟ್ಟೆಗೆ ಇಲ್ಲದ ಪರಿಸ್ಥಿತಿಯಲ್ಲಿ ಬದುಕುತ್ತಿರುವ ಬಡ ಜನರ ಬವಣೆಯನ್ನು ನೋಡಲಾರದೆ ಇವರನ್ನು ಕೇಳುವವರು ಯಾರೂ ಇಲ್ಲ, ನಾವು ಏನು ಮಾಡಿದರೂ ನಡೆಯುತ್ತದೆ ಎಂಬ ಭಾವನೆಯಿಂದ ಈ ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಜಾರಿ ಇದ್ದರೂ ಕಳ್ಳತನದಿಂದ ಅಕ್ರಮವಾಗಿ ಮರಳು ತೆಗೆಯುತ್ತಿರುವ ಶ್ರೀಮಂತರ ಅಟ್ಟವಾಸವನ್ನು ಸದೆಬಡಿಯಲು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಯಿಂದ ಮಳೆ, ಗಾಳಿ,
ಲೆಕ್ಕಿಸದೆ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿರುವ ದಯಾಳುಗಳಾದ ನಿಮಗೆ ಪ್ರಥಮವಾಗಿ ಕೈ ಮುಗಿದು ಕೋಟಿ ನಮನಗಳನ್ನು ಅರ್ಪಿಸುತ್ತಿದ್ದೇನೆ. ಪ್ರಿಯರೇ, ನೂರಾರು ವರ್ಷಗಳಿಂದ ಈ ಕುದುರುಗಳಲ್ಲಿ ವಾಸಿಸುತ್ತಿರುವ ಬಡವರ ಬವಣೆಯನ್ನು ನಿಮ್ಮ ಮುಂದೆ ತಿಳಿಯ ಬಯಸುತ್ತಿದ್ದೇನೆ. ಉಳಿಯಪಾವೂರಿನಲ್ಲಿರುವ ಮನೆಗಳಿಗೂ ನದಿಗಳಿಗೂ 1 ಕಿಲೋಮೀಟರ್ ಅಂತರವಿತ್ತು. ಆದುದರಿಂದ ಅಲ್ಲಿಯ ಜನರು ರಸ್ತೆ ಹಾಗೂ ಇನ್ನಿತರ ಸವಲತ್ತುಗಳಿಲ್ಲದಿದ್ದರೂ ತಮ್ಮ ಕುಟುಂಬದವರೊಂದಿಗೆ ನೆಮ್ಮದಿಯಿಂದ ಜೀವಿಸ್ತಾ ಇದ್ದರು. ಆದರೆ ಇಂದು ನದಿಗೂ ಹಾಗೂ ಮನೆಗಳಿಗೂ ಕೇವಲ 100 ಮೀಟರ್ನ ಅಂತರ ಬಾಕಿ ಉಳಿದಿದೆ. ರಾತ್ರಿ ಹಗಲು ಮರಳನ್ನು ತೆಗೆಯುವುದರಿಂದ ಯಾವಾಗ ಈ ಮನೆಗಳು ಪ್ರಾರ್ಥನಾ ಮಂದಿರ ಬಿದ್ದು ಹೋಗುತ್ತದೆ, ನಮ್ಮ ಮರಣ ಯಾವಾಗ ಈ ಮನೆಯ ಒಳಗೆ ಬರಬಹುದು ಎಂಬ ಭಯದಿಂದ ಇಲ್ಲಿಯ ಜನರು ದಿನಗಳನ್ನು ದೂಡುತ್ತಾ ಇದ್ದಾರೆ. ಈ ಕುರಿತು ಸ್ಥಳೀಯ ಅಧಿಕಾರಿಗಳಲ್ಲಿ ಜನಪ್ರತಿನಿಧಿಗಳಲ್ಲಿ ಕೇಳಲು ಹೋದರೆ ಅಲ್ಲಿಯ ದುಷ್ಕರ್ಮಿಗಳು ನಿಖುಲು ಐಟೆ ಬರ್ಬರತ ನಿಖಲಿನ ಕೈಕಾರು ಪೊಲ್ಪ ನಿಖಲಿನ ತೂಪ ಎಂಬ ಬೆದರಿಕೆಯನ್ನು ಒಡ್ಡುತ್ತಾ ಇದ್ದಾರೆ. 2014ರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾದ AB ಇಬ್ರಾಹಿಂ ರವರು ಸ್ಥಳೀಯರ ಬೇಡಿಕೆಗೆ ಸ್ಪಂದಿಸಿ ತಹಸೀಲ್ದಾರ್ ಹಾಗೂ ಗಣಿ ಮತ್ತು ಭೂಮಾಪನ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲಿಸಿ ಈ ಪ್ರದೇಶವು CRZ 1 ವ್ಯಾಪ್ತಿಗೆ ಬರುತ್ತಿದ್ದು ಅಡ್ಯಾರು ಗ್ರಾಮದ ಒಳಚಿಲ್ದಕ್ಕೆ ಇನ್ನೊಬ್ಬರು ಮೇಲಿದ್ದಾರೆ, ಇಲ್ಲಿದ್ದಾರೆ, ಇವರನ್ನು ಸರಿಯಾಗಿ ನೋಡ್ಕೊಳ್ಳಿ. ಇವರು ಪಾವೂರ್ ಉಳಿಯದ ಇವರು ನಿವಾಸಿಗಳು. ಶತಕಗಳ ಕಾಲದಿಂದ ಇವರು ಪೂರ್ವಜರು ಆ ಸ್ಥಳದಲ್ಲಿ ವಾಸಿಸ್ತಾ ಇದ್ದಾರೆ. ಅವರ ಹತ್ರ ಮನೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ, RTCಗಳಿದೆ, ಜಮೀನಿನ ಎಲ್ಲ ಹಕ್ಕುಗಳಿದೆ ಅವರ ಹತ್ರ. ಆದರೆ ಅವ್ರಿಗೆ ರಸ್ತೆ ಇಲ್ಲ, ನೀರಿನ ಮಧ್ಯದಲ್ಲಿ ಇದ್ರು ಸರಿಯಾಗಿ ಕುಡಿಯುವ ನೀರಿಲ್ಲ. ಇವರ ಪರಿಸ್ಥಿತಿ ಹೇಗೆ ಇದೆ ಅಂತ ನೀವು ಆಲೋಚನೆ ಮಾಡಿ ನೋಡಿ. ಇವರು ಈ ನಮ್ಮ ದೀಪವಾಸಿಗಳ ಬೆಂಬಲಕ್ಕೆ ನಿಲ್ಲಿಕ್ಕೆ ನಾವು ಇಷ್ಟು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾವು ಇವತ್ತು ಸೇರಿದ್ದೇವೆ. ಇವತ್ತು ಒಂದು ದಿನ ಮಾತ್ರ ಅಲ್ಲ, ನಾವು ಇನ್ನು ಮುಂದೆ ಯಾವಾಗಲೂ ನಿಮ್ಗೆ ನ್ಯಾಯ ಸಿಗುವವರೆಗೆ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಲಿಕ್ಕೆ ತಯಾರಿದ್ದೀರಾ? ನಾವು ನಿಮ್ಮೊಟ್ಟಿಗಿದ್ದೇವೆ, ನಿಮ್ಗೆ ನ್ಯಾಯ ಸಿಗುವವರೆಗೆ ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ಇವತ್ತು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಏನಾಗ್ತಾ ಇದೆ, ಬರೀ ಅಕ್ರಮ ಮರಳುಗಾರಿಕೆ ಮಾತ್ರ ಅಲ್ಲ ಇಲ್ಲಿ ನಡೆಯೋದು. ಅಕ್ರಮ ಮರಳುಗಾರಿಕೆ ಅಲ್ಲ, ಇವರ ಭೂಮಿಯನ್ನೇ ಕಡಿದು ಕೊಂಡೋಗ್ತಾ ಇದ್ದಾರೆ. ಒಂದು ದ್ವೀಪ ಎಂದ್ರೆ ಮೇಲೆ 1-2 ಫೀಟ್ ಕೆಂಪು ಮಣ್ಣಿರ್ತದೆ, ಮತ್ತೆ ಇಡೀ ಅದು ದ್ವೀಪ ಹೊಯ್ಗೆ ರಾಶಿಯೇ ಇರ್ತದೆ. ಈ ಮರಳು ದಂಧೆಯವರಿಗೆ ನೀರಲ್ಲಿ ಮುಳುಗಿ ಹೊಯ್ಗೆ ತೆಗೆದು ಸ್ವಲ್ಪ ಕಷ್ಟಕರ. 1 ಗಂಟೆಯಲ್ಲಿ 1 ದೋಣಿ ಮಾಡಬಹುದು. ಆದ್ರೆ ಇವರು ಹೊಸತ್ತೇ ಒಂದು ಐಡಿಯಾವನ್ನು ಹುಡುಕಿದ್ರು. ಈ ದ್ವೀಪವನ್ನು ಅವರು ಕಂಡ್ರು. ದ್ವೀಪದ ಸುತ್ತ ನೀರಿದೆ. ಇವರು ಸಾಯಂಕಾಲ ಕತ್ತಲೆ ಆದ ಕೂಡಲೇ ಒಂದು 50-60 ದೋಣಿ, ಅದರಲ್ಲಿ ಒಂದೊಂದು ದೋಣಿಯಲ್ಲಿ 5-6 ಜನ ಹೋಗೋದು, ಮರಳು ಕಡಿಯೋದು, ನೆಲ ಕಡಿಯೋದು. ಮರಳು ಅಂದ್ರೆ ಮರಳು ನೀರಿನ ಒಳಗಿಂದಲ್ಲ, ಅವರ ನೆಲ, ಅವ್ರ ದ್ವೀಪದ ನೆಲವನ್ನೇ ಕಡಿಯುವುದು, ಇದಕ್ಕೆ ತುಂಬಿಸುವುದು, ದೋಣಿಗೆ ತುಂಬಿಸುವುದು, ಇಲ್ಲಿ ಬಂದು ಲಾರಿಯಲ್ಲಿ ಅದನ್ನು ಸಾಗಿಸುವುದು. ಇದು ಇಲ್ಲಿ ನಡೆಯುವ ಅನ್ಯಾಯ. ನೀವು ಅಕ್ರಮ ಮರಳುಗಾರಿಕೆ ಮಾಡಿ, ಸಕ್ರಮ ಮರಳುಗಾರಿಕೆ ಮಾಡಿ, ರಾತ್ರಿಯಲ್ಲಿ ತಗೊಂಡೋಗಿ ದಿನದ ಹೊತ್ತಲ್ಲಿ ತಗೊಂಡೋಗಿ ನಮ್ಗೆ ಅದು ಬಿದ್ದೋಗಿಲ್ಲ ಸ್ವಾಮಿ, ನಮ್ಗೆ ಬಿದ್ದೋಗಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಚರಿತ್ರೆಯಲ್ಲೇ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಹೋರಾಟ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬೆರಳೆಣಿಕೆಯಷ್ಟು ಜನ ಇರೋದು ದ್ವೀಪವಾಸಿಗಳು. ಅದು ಉಳ್ಳಾಲದ ಹೊಯ್ಗೆ ಆಗಿರ್ಬೋದು, ಅಥವಾ ಪಾವೂರು ಉಳಿ ಆಗಿರ್ಬೋದು, ರಾಣಿಪುರ ಆಗಿರ್ಬೋದು. ಆ ದ್ವೀಪದಲ್ಲಿ ಜೀವನ ಮಾಡ್ತಕ್ಕಂಥ ಅಲ್ಲಿನ ದ್ವೀಪವಾಸಿಗಳು ಎಷ್ಟು ಜನ ಇದ್ದಾರೆ? ನಿಜವಾಗಿ ಮುಗ್ಧ ಜನರವರು. ಅವರು ನಗರ ಪ್ರದೇಶ ಆಗಲಿ ಗ್ರಾಮಾಂತರ ಪ್ರದೇಶದ ಜನರ ಪರವ ಆ ರೀತಿ ಇಲ್ಲ, ಅತ್ಯಂತ ಮುಗ್ಧ ಜನ. ಅಂತ ಮುಗ್ಧ ಜನಗಳ ಪರವಾಗಿ ನೀವು ಹೆದರದಿರಿ. ನೀವು ಒಂಟಿ ಅಲ್ಲ, ನೀವು ಒಬ್ಬಂಟಿ ಅಲ್ಲ. ನಿಮ್ ಜೊತೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಜನಕೋಟಿಗಳಿದ್ದೇವಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ಆ ದ್ವೀಪವಾಸಿಗಳ ಹೋರಾಟಕ್ಕೆ ನಾವು ಬೆಂಬಲ ಮಾಡಿದೀವಲ್ಲ, ಇದು ಸಾಮಾನ್ಯ ಹೋರಾಟ ಅಲ್ಲ, ಇದು ನ್ಯಾಯಪರ ಹೋರಾಟ. ಹೌದು, ಇದು ಜೀವಪರ ಹೋರಾಟ, ಮನುಷ್ಯ ಪರವಾದಂತಹ ಹೋರಾಟ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಆ ದ್ವೀಪಗಳ ಬಗ್ಗೆ ನಾವು ನೋಡಬೇಕು. ಇವತ್ತು ಇದು ಗೊತ್ತಿರ್ತಕ್ಕಂಥ ನಮ್ಮ ದ್ವೀಪಗಳು ಯಾವುದು? ಪಾವೂರು ಉಳಿಯ, ರಾಣಿಪುರ, ಉಳ್ಳಾಲ ಹೊಯ್ಗೆ. ಇದು ನಮ್ಮ
ನಮ್ಗೆ ಗೊತ್ತಿದೆ ಅಲ್ಲಿನ ಜನಗಳು ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸ್ತಾರೆ, ವಿರೋಧ ವ್ಯಕ್ತಪಡಿಸ್ತಾರೆ. ಇವತ್ತು ಇದು ಜಗತ್ತಿಗೆ ಗೊತ್ತಾಗಿದೆ. ನಿಮ್ಗೆ ಗೊತ್ತಿರಲಿ, ಇಂತಹ ಅಕ್ರಮ ದಂಧೆಕೋರರು, ಅಕ್ರಮ ಮರಳುಗಾರಿಕೆಯಿಂದ ಈ ಜಿಲ್ಲೆಯಲ್ಲಿ ಅದೆಷ್ಟೋ ದ್ವೀಪಗಳು ನಾಶವಾಗಿದೆ, ದ್ವೀಪಗಳು ನಾಶವಾಗಿದೆ. ಯಾರಿಗಾದ್ರೂ ಗೊತ್ತಾ ನಿಮಗೆ? ಈ ನಮೂನೆಯಲ್ಲಿ ಒಂದು ರೀತಿ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ. ನೀವು ಇಲ್ಲಿ ಬಂದಿರತಕ್ಕಂಥ ಜನ, ಇಲ್ಲಿನ ಜಿಲ್ಲೆಯ ಜನ, ಉಳ್ಳಾಲ ಉಳಿಯದ ಅಲ್ಲಿನ ಮುಗ್ಧ ಜನರಲ್ಲಿ ನೀವು ಮಾತಾಡಬೇಕು. ಎಷ್ಟಿತ್ತು ಅಲ್ಲಿ ಭೂಮಿ? 80 ಎಕರೆ. 80 ಎಕರೆ ಇದ್ದಂತ ಪಾವೂರು ಉಳಿಯ ಈಗ ಎಷ್ಟಿದೆ ಗೊತ್ತಾ? 40 ಎಕರೆ. 40 ಎಕರೆ ಎಲ್ಲಿ ಹೋಗಿದೆ? ಎಲ್ಲಿ ಹೋಗಿದೆ? ಈ ಅಕ್ರಮ ಮರಳುಗಾರಿಕೆಯಿಂದ ಈ ದಂಧೆಕೋರರು, ಮರಳು ಕಳ್ಳರು ಅರ್ಧಕ್ಕರ್ಧ ಈ ಏನು ದ್ವೀಪವನ್ನ ನಾಶ ಮಾಡಿದ್ದಾರೆ. ಆಗಿರುವಾಗ ನಾನು ಹೇಳೋದು, ಇವರು ಮರಳು ಕಳ್ಳರಲ್ಲ, ಇವರು ದ್ವೀಪ ಕಳ್ಳರು. ಇವರು ದ್ವೀಪ ಕಳ್ಳರು. ಎಷ್ಟು ದ್ವೀಪಗಳನ್ನು ಇವತ್ತು ನಾಶ ಮಾಡಿದ್ದಾರೆ. ತುಂಬಾ ಜನ ಮಾತಾಡಿದ್ರು, ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಸಮಯ ಮೀರ್ತಾ ಇದೆ, ಮಳೆ ಬರಲಿರುವ ಲಕ್ಷಣ ಇದೆ. ಆದರೆ ಇಷ್ಟು ದೊಡ್ಡ ಇವತ್ತು ನೇತ್ರಾವತಿ ನದಿಯಲ್ಲಿ ನೀರು ಹರಿದಾಗೆ ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ. ನೀವು ಬರದ ಹಾಗೆ ತುಂಬಾ ಮೊನ್ನೆಯಿಂದ ಒಂದು ವಾರದಿಂದ ಷಡ್ಯಂತ್ರ ನಡೀತಾ ಇತ್ತು. ಎಲ್ಲ ನಿನ್ನೆ ಸಹ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ DC ಅವರದಿತ್ತು. DC ಆಫೀಸ್ ಸುತ್ತುಗಡೆ 1 ಕಿಲೋಮೀಟರ್, ಇದು 100 ಮೀಟರ್ ನಿಷೇಧಾಜ್ಞೆ ಅಂತ. ಜನರಿಗೆ ಪಾಪ ಗೊತ್ತಿಲ್ಲ ನಾವು ಪ್ರತಿಭಟನೆ ಎಲ್ಲಿ ಮಾಡ್ತೇವೆ ಅಂತ. ತುಂಬಾ ಜನರದ್ದು ನನಗೆ ಕಾಲ್ ಬರ್ತಾ ಇತ್ತು. ನಾಳೆ ನಿಷೇಧಾಜ್ಞೆ ಅಂತ ಮಾಡಿದ್ದಾರೆ DC ಅವರು, ನಾವು ಎಲ್ಲಿ ನಿಲ್ಲೋದು ಬಂದ್ರೆ? ಇವತ್ತು ಬೆಳಿಗ್ಗೆ ನೋಡುವಾಗ ಜಿಲ್ಲಾಧಿಕಾರಿ ಅವರು ಮರಳುಗಾರಿಕೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೇವೆ, ಎಲ್ಲವನ್ನು ನಾವು ನಿಷೇಧ ಮಾಡ್ತೇವೆ. ಇವರಿಗೆ ನಾವು 2 ತಿಂಗಳ ಮೊದಲು ಹೋಗಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಟ್ಟು ಅಲ್ಲಿ ಇದ್ದ ಎಲ್ಲ ವಿಡಿಯೋಗಳನ್ನು ತೋರಿಸಿ ಗಣಿ ಇಲಾಖೆ ಅವರು ಮತ್ತು ಪೊಲೀಸ್ ಇಲಾಖೆ ಅವರು ಅವರಿಗೆ ರಿಪೋರ್ಟ್ ಮಾಡಿದಂತ ಅವರು ಹೇಳ್ತಾರೆ ಅದು ದೈಜಿ ವರ್ಲ್ಡ್ ಮತ್ತೆ ಇತರ ಮಾಧ್ಯಮದವರು ಏನು ಪ್ರಚಾರ ಮಾಡಿದ್ದಾರೆ ಅದು 2 ವರ್ಷದ ಮೊದಲಿದು ವಿಡಿಯೋ, ಈ ಸಲ ಮಾಡಿದಲ್ಲ ವಿಡಿಯೋ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಜಿಲ್ಲಾಧಿಕಾರಿ ಅವರಿಗೆ ಡೇಟ್ ಸಮೇತ ನಮ್ಮ ಮೊಬೈಲ್ ನಲ್ಲಿ ಇದ್ದಂಥದ್ದು ನಾವು ತೋರಿಸಿದ್ದೇವೆ. ಆಯ್ತು, ನಾನು 1 ವಾರದೊಳಗಡೆ ನಾನು ಭೇಟಿ ಕೊಟ್ಟೆ ಅಂತ ಹೇಳಿದ ಜಿಲ್ಲಾಧಿಕಾರಿ ಅವರು 2 ತಿಂಗಳು ಕಳೆದ್ರು. ಜಿಲ್ಲಾಧಿಕಾರಿ ಅವರು ಉಳ್ಳ್ಯಪ್ಪ ಅವರಿಗೆ ಪುರ್ಸೊತ್ತಿಲ್ಲ, ಗದ್ದೆಯಲ್ಲಿ ಆಟ ಆಡ್ಲಿಕ್ಕೆ ಅವರಿಗೆ ಪುರ್ಸೊತ್ತಿದೆ. ಇಂಥ ಜಿಲ್ಲಾಧಿಕಾರಿ ನಮ್ಗೆ ಬೇಕಾ? ಇವರು ನಮ್ಮ ಜನಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಬಂದಂತ ಜಿಲ್ಲಾಧಿಕಾರಿ ಅವರು ಗದ್ದೆಯಲ್ಲಿ ಆಟ ಆಡುವಂತದ್ದು ಪರಿಸ್ಥಿತಿ ನಾವು ನೋಡುವಂತ ಆಗಿದೆ ಈ ಸಲ. ಉಳ್ಳ್ಯಪ್ಪ ಅವ್ರನ್ನವರು ಇಲ್ಲಿ ರಾಣಿಪುರ, ಉಳ್ಳಾಲ ಹೊಯ್ಗೆ, ಬೇರೆ ಎಲ್ಲ ಕಡೆಯಲ್ಲಿ ನಡೆಯುವಂತ ದಂಧೆಯನ್ನು ಇನ್ನಷ್ಟು ಮಾಡ್ಲಿ, ನಾನು ಗದ್ದೆಯಲ್ಲಿ ಆಟ ಆಡ್ತಾನೆ ಅಂತ ಹೇಳಿ ನಮ್ಮನ್ನು ಮಂಗ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಅವರು. ಇವತ್ತು ಪ್ರತಿಭಟನೆಗೆ ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿ ಎಲ್ಲ ಸ್ಟೇಟ್ಮೆಂಟ್ ಅನ್ನು ನಿನ್ನೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಗಣಿ ಇಲಾಖೆ ಅವರನ್ನು ಬಿಷಪ್ ಹೌಸ್ ಸಹ ಕಳಿಸಿದ್ದಾರೆ. ನಾವು ಎಲ್ಲ ಮಾಡ್ತೇವೆ, ಕ್ಯಾಮರಾ ಹಾಕ್ತೇವೆ, ಅದು ಹಾಕ್ತೇವೆ, ಇದು ಹಾಕ್ತೇವೆ ಅಂತ. ಜಿಲ್ಲಾಧಿಕಾರಿ ಅವರೇ 2 ತಿಂಗಳಿಂದ ನೀವು ಎಲ್ಲಿ ಹೋಗಿದ್ರಾ? ನಾನು ಕೇಳ್ತಾ ಇದ್ದೇನೆ, ನೀವು ಎಲ್ಲೇ ಹೋಗಿದ್ದೀರಾ? ನಾವು ಏನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ, ನಾವು ಅಲ್ಲಿ ಮರಳು ತೆಗಿತಾರಂತ ಹೇಳಿ ಫೋನ್ ಮಾಡಿದ್ರೆ ನೀವು ಹೋಗಿ ತಹಸೀಲ್ದಾರಿಗೆ ಹೇಳಿ